ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವೊಂದು ಒಳ್ಳೆ ಮಾಡಿ ಸುವರ್ಣಗಡ್ಡೆ ಗಶಿಯನ್ನು ಮಾಡುವ. ಸುವರ್ಣಗಡ್ಡೆ ಗಶಿ ಮಾಡಲಿಕ್ಕೆ ಇಲ್ಲಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೇವೆ ನಾವು. ಇದರಲ್ಲಿ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಇಲ್ಲಿ ನೋಡ್ಬೋದು ನೀವು, ಒಂದು ಅರ್ಧ kg ಸುವರ್ಣಗಡ್ಡೆಯನ್ನು ಒಳ್ಳೆ ಮಾಡಿ ಈ ರೀತಿ ಕಟ್ ಮಾಡಿ ಒಂದು ನೀರಲ್ಲಿ ಹಾಕಿಟ್ಟಿದ್ದೇವೆ. ನಂತರ ಒಂದು ಸ್ವಲ್ಪ ಕಡಲೆ ನೋಡ್ಬೋದು, ಆ ಕಡಲೆಯನ್ನು ಕೂಡ ಇಲ್ಲಿ ನೀರಲ್ಲಿ ಹಾಕಿಟ್ಟಿದ್ದೇವೆ ಸ್ವಲ್ಪ ನೆನೆ ಬರಲಿಕ್ಕೆ. ನಂತರ ಇಲ್ಲಿ ಒಂದು 2 ಚಮಚದಷ್ಟು ಕೊತ್ತಂಬರಿ ಇದೆ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಇದೆ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 7-8 ಬೆಳ್ಳುಳ್ಳಿ ಪೀಸ್, ಒಂದು ಚಿಕ್ಕ ಗಾತ್ರದ ಹುಳಿ, ಒಂದು 10 ಬ್ಯಾಡಿಗೆ ಮೆಣಸಿದೆ ಇದರಲ್ಲಿ. ಓಕೆ, ಇಷ್ಟೇ ಬೇಕಾಗಿರೋದು. ನಂತರ ಒಂದು ಸಣ್ಣ ಟೊಮೆಟೊನ್ನು ಒಳ್ಳೆ ಮಾಡಿ ಕೊಚ್ಚಿಟ್ಟಿದ್ದೇವೆ ಇಲ್ಲಿ. ಒಂದು 2 ಕೈ ಹಿಡಿಯಷ್ಟು ತೆಂಗಿನಕಾಯಿ ತುರಿ, ನಂತರ ಒಂದು ಸ್ವಲ್ಪ ಅರಿಶಿನ ಹುಡಿ. ಓಕೆ, ಇವಿಷ್ಟೇ ಬೇಕಾಗಿರೋದು ನಮಗೆ. ಈಗ ಇದನ್ನು ಯಾವ ರೀತಿ ಮಾಡೋದು ಅನ್ನೋದ್ರದ್ದು ಪ್ರೊಸೆಸ್ ನಾನು ತಿಳಿಸ್ತೇನೆ. ಮೊದಲನೇದಾಗಿ ನಾವೊಂದು ಕುಕ್ಕರನ್ನು ಇಲ್ಲಿ ಒಲೆ ಮೇಲಿಟ್ಟು ಎಲ್ಲ ಕಡಲೆಯನ್ನು ನಾವು ಅದರಲ್ಲಿ ಸೇರಿಸುವ. ನಾವು ಕಡಲೆಯನ್ನೆಲ್ಲ ಸೇರಿಸಿ ಒಂದು ಸ್ವಲ್ಪ ನೀರೆಲ್ಲ ಹಾಕಿ ಬೇಯಿಸಲಿಕ್ಕಿದೆ ಇದನ್ನು ಮೊದಲನೇದಾಗಿ. ಓಕೆ, ಇಲ್ಲಿ ಕುಕ್ಕರ್ ಲೀಡನ್ನು ಹಾಕಿ ನಾವೊಂದು ಒಳ್ಳೆ ರೀತಿಯಲ್ಲಿ ಇದನ್ನೊಂದು ಬೇಯಿಸುವ ಮೊದಲನೇದಾಗಿ. ಎಸ್, ಈಗ ಬೆಂಕಿಯಲ್ಲಿ ಮಾಡಿ ನಾವೊಂದು ಒಳ್ಳೆ ಮಾಡಿ ಇದನ್ನು ಬೇಯಿಸಿಕೊಳ್ಳುವ ಮೊದಲನೇದಾಗಿ. ನಂತರ ಬಾಕಿ ಎಲ್ಲ ಪ್ರೊಸೆಸನ್ನು ನಾನು ತಿಳಿಸ್ತೇನೆ. ಈಗ ಇಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ನಾವು ತಗೊಂಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಎಲ್ಲವನ್ನು ಅಂದರೆ ಮೆಣಸು ಎಕ್ಸೆಪ್ಟ್ ಎಲ್ಲ ಎವ್ರಿಥಿಂಗ್ ಇದೆ ಇಲ್ಲಿ ಆ್ಯಡ್ ಮಾಡಬೇಕು ನಾವು. ಇದನ್ನು ಹುರಿಲಿಕ್ಕಿಲ್ಲ, ಡೈರೆಕ್ಟಾಗಿ ಹಸಿಯಾಗಿ ರುಬ್ಬುವಂಥದ್ದು ಇದನ್ನೆಲ್ಲ. ಓಕೆ, ಈಗ ನಾವು ಇದಕ್ಕೆ ತಗೊಂಡಿರುವಂಥ ತೆಂಗಿನಕಾಯಿ ಮತ್ತು ಅರಿಶಿನ ಹುಡಿಯನ್ನು ಕೂಡ ಸೇರಿಸುವ. ಅರಿಶಿನ ಹುಡಿಯನ್ನು ಕೂಡ ಸೇರಿಸಿ ಒಳ್ಳೆ ಮಾಡಿ ನೈಸಾಗಿ ಒಂದು ರುಬ್ಬಿಕೊಳ್ಳುವ. ಈಗ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕಿ ಇದಕ್ಕೆ ಒಳ್ಳೆ ಮಾಡಿ ರುಬ್ಬಿಕೊಳ್ಳುವ ಮೊದಲನೇದಾಗಿ. ಈಗ ನೋಡ್ಬೋದು ಫ್ರೆಂಡ್ಸ್, ಒಳ್ಳೆ ಮಾಡಿ ನಾವು ರುಬ್ಬಿಟ್ಟಿದ್ದೇವೆ ಮಸಾಲೆಯನ್ನು. ಓಕೆ ಫ್ರೆಂಡ್ಸ್, ನಾವೀಗ ಈ ಕಡಲೆ ಎಲ್ಲ ಬೆಂದಿದೆ ನಮ್ಮದು. ಈಗ ಇದಕ್ಕೆ ಸುವರ್ಣಗೆಡ್ಡೆಯನ್ನು ಆ್ಯಡ್ ಮಾಡುವ. ಸುವರ್ಣಗೆಡ್ಡೆಯನ್ನು ಇಲ್ಲಿ ಎಲ್ಲವನ್ನು ಇದಕ್ಕೆ ಹಾಕಿ ಪುನಃ ಬೇಯಿಸಲಿಕ್ಕಿದೆ ಉಪ್ಪು ಹಾಕಿ. ಒಂದು ಸ್ವಲ್ಪ ಒಂದೂವರೆ ಚಮಚವಷ್ಟು ಉಪ್ಪನ್ನು ಹಾಕುವ. ಉಪ್ಪನ್ನು ಹಾಕಿ ಈಗ ಒಳ್ಳೆ ಮಾಡಿ ಬೇಯಿಸುವ ಕುಕ್ಕರ್ ಲಿಡ್ ಹಾಕಿ. ಯಾಕಂದರೆ ನಾವು ಒಟ್ಟಿಗೆ ಬೇಯಿಸ್ಲಿಕ್ಕಾಗಿದ್ರೆ ಸುವರ್ಣಗೆಡ್ಡೆಯಲ್ಲಿ ಎಲ್ಲ ಮುದ್ದೆ ಆಗುವಂಥ ಒಂದು ಸಂದರ್ಭ ಇರ್ತದೆ, ಅದಕ್ಕೋಸ್ಕರ ಈಗ ಈ ರೀತಿ ಮಾಡೋದು. ಎಸ್ ಫ್ರೆಂಡ್ಸ್, ಇಲ್ಲಿ ನಮ್ಮ ಒಂದು ಸುವರ್ಣಗೆಡ್ಡೆ ಮತ್ತು ಕಡಲೆ ಎಲ್ಲ ಒಟ್ಟಿಗೆ ಹಾಕಿರುವಂಥದ್ದು ಒಳ್ಳೆ ಬೆಂದಿದೆ. ಈಗ ನಾವಿದಕ್ಕೆ ನಾವು ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಆ್ಯಡ್ ಮಾಡಲಿಕ್ಕಿದೆ. ಈಗ ರುಬ್ಬಿಟ್ಟಿರುವಂಥ ಮಸಾಲೆಯನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡಿ ಒಂದು ಕುದಿಯನ್ನು ಬರೆಸುವ. ಈಗ ಇದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ, ಜಾಸ್ತಿ ನೀರು ಹಾಕೋದು ಬೇಡ, ಯಾಕಂದರೆ ಅದು ಗಶಿ ಆಗಿರೋದ್ರಿಂದ ಸ್ವಲ್ಪ ನೀರನ್ನು ಹಾಕಿದರೆ ಸಾಕು. ಈಗ ಒಳ್ಳೆ ಮಾಡಿ ಒಂದು ಮಿಕ್ಸ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಪುನಃ ಬೆರೆಸಬೇಕಾಗ್ತದೆ. ಒಂದು ಸ್ವಲ್ಪ ನೀರನ್ನು ಬೆರೆಸಿ ನಂತರ ಒಳ್ಳೆ ಮಾಡಿ ಒಂದು ಸರಿ ಕುದಿ ಬರೆಸುವ ಇದಕ್ಕೆ. ಅಲ್ಲಿಗೆ ನಮ್ಮ ಒಂದು ಪದಾರ್ಥ ರೆಡಿ ಆದಂತೆ ಲೆಕ್ಕ ಗಸಿ. ಈಗ ನಿಮ್ಮ ಉಪ್ಪು ಎಲ್ಲ ಕಡಿಮೆ ಇದ್ದರೆ ಒಂದು ಸ್ವಲ್ಪ ಹಾಕೋಬೋದು. ಉಪ್ಪು ಕಡಿಮೆ ಇದ್ದೇ ಇರ್ತದೆ, ಯಾಕಂದರೆ ಮಸಾಲೆ ಹಾಕಿದ ನಂತರ ಉಪ್ಪು ಸ್ವಲ್ಪ ಹಾಕಲೇಬೇಕು. ನೋಡ್ಬೋದು ಇಲ್ಲಿ ಫಸ್ಟ್ ಕ್ಲಾಸ್ ಆಗಿ ಬಂದಿದೆ ನಮ್ಮ ಒಂದು ಸುವರ್ಣಗೆಡ್ಡೆ ಮತ್ತು ಕಡಲೆ ಹಾಕಿ ಮಾಡಿದಂಥ ಒಂದು ಗಶಿ.
ಓಕೆ ಫ್ರೆಂಡ್ಸ್, ನಮ್ಮ ಗಶಿ ಇಲ್ಲಿ ಒಳ್ಳೆ ಬೆಂದಿದೆ, ಕುದಿ ಬಂದಿದೆ. ಓಕೆ ಫ್ರೆಂಡ್ಸ್, ಇಲ್ಲಿ ಒಳ್ಳೆ ಕುದಿ ಬಂದಿದೆ ನಮ್ಮ ಗಶಿ. ಈಗ ಇದಕ್ಕೆ ನಾವೊಂದು ಒಗ್ಗರಣೆಯನ್ನು ಹಾಕುವ. ಓಕೆ ಫ್ರೆಂಡ್ಸ್, ಇಲ್ಲಿ ಒಂದು ಒಗ್ಗರಣೆಯ ಪ್ಲೇಟನ್ನು ಇಟ್ಟು ಅದಕ್ಕೆ ನಾವು ಸಾಸಿವೆ ಮತ್ತು ಉದ್ದಿನಕಾಳು ಹಾಕಿ ಇಲ್ಲಿ ಬಿಸಿ ಮಾಡ್ತಾ ಇದ್ದೇವೆ. ಇದು ಒಗ್ಗರಣೆಗೋಸ್ಕರ ರೆಡಿ ಮಾಡುವಂಥದ್ದು. ಈಗ ಇಲ್ಲಿ ಸಾಸಿವೆ ಮತ್ತು ಉದ್ದಿನಕಾಳು ಒಳ್ಳೆ ಹುರಿತಾ ಇದೆ. ಈಗ ಇದಕ್ಕೆ ಇದು ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಲಿಕ್ಕಿದೆ ನಾವು. ಈಗ ಬೆಳ್ಳುಳ್ಳಿಯನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಬೆಳ್ಳುಳ್ಳಿ ಹಾಕಿದ ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕುವ. ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಒಳ್ಳೆ ಮಾಡಿ ಒಂದು ಸರಿ ಒಗ್ಗರಣೆನ ಹಾಕುವ. ಒಗ್ಗರಣೆ ಹಾಕಿದ ನಂತರ ಒಂದು ಒಳ್ಳೆ ಪರಿಮಳ ಬರ್ತದೆ. ಪದಾರ್ಥ ಎಲ್ಲ ಒಗ್ಗರಣೆ ಬೇಕೇ ಬೇಕಾಗ್ತದೆ ಕೆಲವೆಲ್ಲ ಪದಾರ್ಥಕ್ಕೆ. ಈಗ ನಾವು ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡುವ. ಈಗ ನಾವು ಒಗ್ಗರಣೆ ಹಾಕುವಾಗ ಮೊದಲು ಪ್ಲೇಟನ್ನು ಸ್ವಲ್ಪ ಸರಿಸಿ ಒಗ್ಗರಣೆನ ಹಾಕಿದ ನಂತರ ತಕ್ಷಣ ಪ್ಲೇಟನ್ನು ಮುಚ್ಚಬೇಕು. ಒಗ್ಗರಣೆ ಪರಿಮಳ ಎಲ್ಲ ಹೊರಗೆ ಹೋಗದಂತೆ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ಒಳ್ಳೆ ಮಾಡಿ. ಇಲ್ಲಿಗೆ ನಮ್ಮ ಗಶಿ ರೆಡಿಯಾಗಿದೆ. ಸುವರ್ಣಗೆಡ್ಡೆ ಮತ್ತು ಕಡಲೆ ಹಾಕಿ ಮಾಡಿದ ಗಶಿ ಸೂಪರಾಗಿ ಬಂದಿದೆ, ನೀವು ನೋಡ್ಬೋದು. ಎಸ್ ಫ್ರೆಂಡ್ಸ್, ಸಖತ್ತಾಗಿ ಬಂದಿದೆ ನಮ್ಮ ಒಂದು ಸುವರ್ಣಗೆಡ್ಡೆ ಹಾಕಿ ಮಾಡಿದಂತಹ ಒಂದು ಗಶಿ. ಈ ರೀತಿ ಒಂದು ಗಶಿಯನ್ನು ನೀವು ಕೂಡ ಮಾಡಿ, ಒಳ್ಳೆಯದಾಗುತ್ತೆ ಮನೆಯಲ್ಲಿ, ಊಟಕ್ಕೆಲ್ಲ ಫಸ್ಟ್ ಕ್ಲಾಸ್ ಆಗುತ್ತೆ. ಅದೇ ರೀತಿ ನಮ್ಮ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಒಂದು ತುಳುನಾಡು ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಬದಿಯಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸುವರ್ಣಗೆಡ್ಡೆಯ ಒಂದು ಗಶಿಯೊಂದಿಗೆ ನಮ್ಮ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ.